ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 21ನೇ ಶ್ಲೋಕ. ತಥಾ ಶಬ್ದದಶೇ ಜಾತ ಸತ್ಯವತ್ಯಾಂ ಪರಾಶರತ್ ಚಕ್ರೆ ವೇದತರೋ ಶಾಖ ದೃಶ್ವಾ ಪುಂಷ ಅಲ್ಪಮೇಧಸ. ತನ್ನ 17ನೆಯ ಅವತಾರದಲ್ಲಿ ಭಗವಂತನು ಪರಾಶರ ಮುನಿಯ ಪತ್ನಿಯಾದ ಸತ್ಯವತಿಯ ಉದರದಲ್ಲಿ ವ್ಯಾಸದೇವನಿಗೆ ಹುಟ್ಟಿದರು. ವ್ಯಾಸದೇವರು ಜನರು ಸಾಮಾನ್ಯವಾಗಿ ಅಲ್ಪಜ್ಞರು ಎಂಬುದನ್ನು ತಿಳಿದು ಜನಸಾಮಾನ್ಯರ ಉಪಯೋಗಕ್ಕಾಗಿ ಒಂದೇ ವೇದವನ್ನು ಅನೇಕ ಶಾಖೆ ಉಪಶಾಖೆಗಳಾಗಿ ವಿಂಗಡಿಸಿದರು. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಭಕ್ತಿವಂತ ಸ್ವಾಮಿ ಶಿಲಪ್ರಭುಪಾದ ಕಿ ಜೈ. ನೋಡಿ, ವೇದವ್ಯಾಸರು ಶಕ್ತಿವೇಶ ಅವತಾರ ಮಾಮೂಲಿ ಜನ ಅಲ್ಲ. ವೇದವ್ಯಾಸರು ಈ ಭಾಗವತಂ ಬರೆದದ್ದು 5000 ವರ್ಷ ಹಿಂದೆ ದ್ವಾಪರ ಯುಗದಲ್ಲಿ. ಆಗಲೇ ಅವರು ಒಂದು ಶ್ಲೋಕ ಬರೆದಿದ್ದಾರೆ ಕಲಿಯುಗದ ಜನರಿಗೆ. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲವು ಅಸ್ಮಿನ್ ಯುಗೆ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದ್ರತ. ಅಂದರೆ ಕಲಿಯುಗದ ಜನರು ಆಯುಷ್ಯ ಕಡಿಮೆ. ಅಂದರೆ ಸತ್ಯಯುಗದಲ್ಲಿ 1 ಲಕ್ಷ ಇತ್ತು, ತ್ರೇತಯುಗದಲ್ಲಿ 10,000 ಆಯಿತು, ದ್ವಾಪರಯುಗದಲ್ಲಿ 1,000 ಆಯಿತು, ಕಲಿಯುಗದಲ್ಲಿ 100. ಅದು ಕೂಡ ಈ ಭಾಗವತಂ 12ನೇ ಸ್ಕಂದದಲ್ಲಿ ಕಲಿಯುಗದ ಎಂಡಲ್ಲಿ 20 ವರ್ಷ ಬದುಕಿದ್ರೆ ಗ್ರೇಟ್ ಅಂದರೆ ಈ ರೀತಿ ಅದು ಕಡಿಮೆ ಆಗ್ತಾ ಬರ್ತದೆ. ಅಂದರೆ ಇದಕ್ಕೆ ಹೇಳುವಂಥದ್ದು ಡಿಗ್ರೇಡೇಷನ್ ಆಫ್ ಕಲಿಯುಗ. ಕಲಿಯುಗ ಅಂದರೆ ತುಂಬ ಹಾಡು. ಇದು ಅವರು ಆಗಲೇ ಹೇಳಿದ್ದಾರೆ. ಪ್ರಾಯಣ ಅಲ್ಪಾಯುಷ, ಕಡಿಮೆ ಆಯುಷ, ಮಂದ ದಡ್ಡರು, ಸುಮಂದ ಮತ ಅಂದರೆ ಶತದಡ್ಡರು, ಮಂದಭಾಗ್ಯ ಉಪದ್ರತ ಅಂದರೆ ಯಾವಾಗಲೂ ಡಿಸ್ಟರ್ಬ್ ಕಂಡೀಷನ್. ಅಂದರೆ ಈ ಮೀನನ್ನು ನೀರಿಂದ ತೆಗೆದು ಹೇಗಾಗ್ತದೆ ಅದು ಪಟ್ 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 ಅದೇ ರೀತಿ ಜನರಿಗೆ ಬುದ್ಧಿ ಇಲ್ಲ. ಕಲಿಯುಗ ಅಂದರೆ ಇದೆ. ಹಾಗಾಗಿ ನಾವು ಅದನ್ನೇನು ಕೆಲವರು ಹೇಳ್ತಾರೆ, ನೀವು ಎಲ್ಲ ಇಡೀ ಅಂತ ಹೇಳೋದು ಭಾರತದ ಎಲ್ಲರೂ ಈ ಕೃಷ್ಣ ಪ್ರಜ್ಞೆ ಆಗಬೇಕು. ಇಲ್ಲ, ಕಲಿಯುಗ ಅಂದರೆ ಡಿಗ್ರೇಡೇಷನ್. ಆದರೆ ಬುದ್ಧಿವಂತರು ಇದನ್ನು ತಗೊಳ್ತಾರೆ, ಎಲ್ಲರಾಗೆಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ ಬುದ್ಧಿವಂತರು. ಈ ಭಾಗವತಮಲ್ಲಿ 11ನೇ ಸ್ಕಂದದಲ್ಲಿ ಉಂಟು. ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಂಗೋಪಾಂಗಾಸ ಪಾರ್ಷದಂ ಯಜ್ಞ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಸ. ಸುಮೇಧಸ್ ಅಂದರೆ ಬುದ್ಧಿವಂತರು. ಕೃಷ್ಣವರ್ಣಂ ತುಷಾ ಕೃಷ್ಣ ಬೇರೆ ಅಲ್ಲ, ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ. ಸಂಗೋಪಾಂಗಾಸ ಅವರು ಅವರ ಸಂಗಡಿಗರೊಟ್ಟಿಗೆ ಬರ್ತಾರೆ. ಯಜ್ಞ ಸಂಕೀರ್ತನ ಯಜ್ಞ ಸ್ಟಾರ್ಟ್ ಮಾಡ್ತಾರೆ. ಯಜಂತಿ ಸುಮೇಧಸ, ಬುದ್ಧಿವಂತರು ಇದನ್ನು ತಗೊಳ್ತಾರೆ ಅಂತ ಉಂಟು. ಹಾಗಾಗಿ ಬುದ್ಧಿವಂತರು ಕೂಡ ಇದ್ದಾರೆ. ಯಾರು ಸಂಕೀರ್ತನ ಯಜ್ಞ ತಗೊಳ್ತಾರೆ ಅವರು ಬುದ್ಧಿವಂತರು. ಆದರೆ ಈ ವೇದವ್ಯಾಸ ನೋಡಿ, ಈ ಕಲಿಯುಗದಲ್ಲಿ ಮಾಯಾವಾದಿ ಮತ್ತು ಶೂನ್ಯವಾದಿ ಅಂದರೆ ಬುದ್ಧಿಸ್, ಮಾಯಾವಾದಿ ಅಂದರೆ ಅದ್ವೈತವಾದೀಸ್, ದೇವರು ಮತ್ತು ನಾನು ಒಂದೇ ಹೇಳುವವರು ಮಾಯಾವಾದೀಸ್. ಇದು ತುಂಬಿ ತುಳುಕಿದ್ದಾರೆ. 90% ಜನರು ಇದೆ. ಈಗ ನೋಡಿ, ಪ್ರಭುಪಾದ ಇದು ಒಳ್ಳೆ ಲಾಜಿಕ್. ಇದು ಅಂದರೆ ನೀವು ಕರೆಕ್ಟಾಗಿ ಇದನ್ನು ಅರ್ಥ ಮಾಡಿ. ಈ 4 ವೇದ ಬರ್ತದ್ದು ಯಾರು? ವೇದವ್ಯಾಸರು. ಉಪನಿಷತ್ ಯಾರು ಬರ್ತದ್ದು? ವೇದವ್ಯಾಸರು. ಈ ಮಹಾಭಾರತ ಯಾರು ಬರ್ತದ್ದು? ವೇದವ್ಯಾಸರು. 17 ಪುರಾಣ ಯಾರು ಬರ್ತದ್ದು? ವೇದವ್ಯಾಸರು. ಎಲ್ಲವೂ ವೇದವ್ಯಾಸರು ಬರೆದ ಲಿಖಿತ. ಇದನ್ನೆಲ್ಲ ಬರೆದು ಅವರು ಖುಷಿಯಲ್ಲಿರಲಿಲ್ಲ. ಆಗ ನಾರದ ಮುನಿ ಅವರು ಗುರು ಬರ್ತಾರೆ. ಗುರು ಬಂದು ಹೇಳ್ತಾರೆ, ನೀನು ಯಾಕೆ ದುಃಖದಲ್ಲಿದ್ಯಾ? ಅಲ್ಲ, ಇಷ್ಟನ್ನೆಲ್ಲ ನಾನು ಬರ್ತಿದ್ದೇನೆ, ಆದ್ರೂ ಕೂಡ ನನಗೆ ಖುಷಿ ಇಲ್ಲ. ಆಗ ನಾರದ ಮುನಿ ಹೇಳುವಂಥದ್ದು, ನೀನು ಕೃಷ್ಣನನ್ನು ಹೊಗಳಿ ಬರೀಲಿಲ್ಲ. ಈಗ ನೀನು ಆಗ ಇವರು ಭಾಗವತಂ ಬರ್ತದ್ದು. ಹಾಗಾಗಿ ಭಾಗವತಂ ಅವ್ರು ಲಾಸ್ಟ್ ಬರ್ತದ್ದು, ಆದರೆ ಅದರ ಪ್ಲೇಸ್ ಫಸ್ಟ್ ಉಂಟು. ಮೆಚುರಿಟಿ ಪೀರಿಯಡ್ ಅಲ್ಲಿ ಬರ್ತದ್ದು. ಈಗ ಪ್ರಭುಪಾದ ಹೇಳುವ ಒಂದು ಸಣ್ಣ ಪಾಯಿಂಟ್, ಈ ಎಲ್ಲ ಮಾಯಾವಾದಿಗಳು ವೇದಗಳಿಂದ ತೆಗೆಯುವಂಥದ್ದು ಈ 4 ವೇದ. ಅದು ಪ್ರಭುಪಾದ ಹೇಳ್ತಾರೆ, ಈ ವೇದಗಳು ಬಂಧನಕ್ಕೆ ದಾರಿ. ಏಕೆಂದ್ರೆ ವೇದಗಳಲ್ಲಿ ಅಂತ ಹೇಳುವುದಂದ್ರೆ ಆ ಕೃಷ್ಣನ ಗ್ಲೋರಿಫಿಕೇಶನ್ ಇಲ್ಲ, ಆದರೆ ಹೇಗೆ ಈ ಲೋಕ ಬಿಟ್ಟು ಬೇರೆ ಲೋಕ, ಉನ್ನತ ಲೋಕಕ್ಕೆ ಹೋಗುವಂಥದ್ದು. ಸ್ವರ್ಗಲೋಕ ಆಗಲಿ, ಈ ಜನಲೋಕ ಆಗಲಿ, ತಪಲೋಕ ಆಗಲಿ, ಮಹಾಲೋಕ ಆಗಲಿ, ಬ್ರಹ್ಮಲೋಕ ಆಗಲಿ, ಈ ಲೋಕಕ್ಕೆ ಹೇಗೆ ಹೋಗುವಂಥದ್ದು. ಮತ್ತು ದೇವಿಧಾಮ, ಶಿವನಧಾಮ, ಶಿವನ ಬೋರ್ಡ್, ಈ ಲೋಕಕ್ಕೆ ಹೋಗುವಂಥದ್ದು ಆ ವೇದಗಳಲ್ಲಿ ಇರುವಂಥದ್ದು. ಅದು ಕೂಡ ಬಂಧನಕ್ಕೆ ದಾರಿ ಅಂತ ಹೇಳ್ತಾರೆ. ಯಾಕೆ ದಾರಿ? ಯಾಕೆಂದರೆ ನಮ್ಮ ಟೈಮ್ ಆದಾಗಲೇ ಮತ್ತೆ ನಾವು ಸಾಯಲೇಬೇಕು. ಹಾಗೆ ಪ್ರಭುಪಾದ ಹೇಳ್ತಾರೆ, ಇದು ಒಳ್ಳೆ ಪ್ರಪೋಸಲ್ ಅಲ್ಲ. ಹೇಗೆಂದರೆ ವೇದಗಳು ಎಂತ ಮಾಡೋದಂದ್ರೆ, ಡಿ ಕ್ಲಾಸ್ ಜೈಲಿಂದ ಹೇಗೆ ಸಿ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು, ಸಿ ಕ್ಲಾಸ್ ಜೈಲಿಂದ ಹೇಗೆ
ಬಿ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು, ಬಿ ಕ್ಲಾಸ್ ಜೈಲಿಂದ ಹೇಗೆ ಎ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು. ಹಾಗೆ ಪ್ರಭುಪಾದ ಹೇಳ್ತಾರೆ ಇದು ಪ್ರಯೋಜನ ಇಲ್ಲ, ಆದ್ರೆ ಭಾಗವತಂ ಪ್ರಯೋಜನ ಉಂಟು. ಯಾಕೆ? ಅದು ನಮ್ಮ ಜೈಲಿಂದ ಬಿಡುಗಡೆ ಮಾಡುವಂಥದ್ದು. ಹಾಗೆ ಪ್ರಭುಪಾದ ಹೇಳ್ತಾರೆ ಈ ಮಾಯವಾದಿಗಳು ಈ ವೇದಗಳಿಂದ ತೆಗಿತಾ ಇದ್ದಾರೆ, ಆ ವೇದಗಳು ಬರ್ದವನೇ ಖುಷಿಯಲ್ಲಿ ಇಲ್ಲ, ಮತ್ತೆ ಇವರು ಓದಿ ಖುಷಿಯಲ್ಲಿ ಇರ್ತಾರ? ಪ್ರಭುಪಾದ ಇದು ಒಳ್ಳೆ ಪಾಯಿಂಟ್, ಇದನ್ನು ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಳ್ಳಿ, ಇದು ತುಂಬಾ ಮುಖ್ಯ ಪಾಯಿಂಟ್. ಬರ್ದವನೇ ಅದು ಬರೆದು ಖುಷಿಯಲ್ಲಿ ಇಲ್ಲ, ಮತ್ತೆ ಓದಿದವರು ಖುಷಿಯಲ್ಲಿ ಇರ್ತಾರ? ಹಾಗಾಗಿ ಈ ಮಾಯಾವಾದಿಗಳ ಅವಸ್ಥೆ ಏನು ಪ್ರಭುಪಾದ ಹೇಳ್ತಾರೆ ಅಂದ್ರೆ, ಅವರಿಗೆ ಪ್ರಭುಪಾದ ಹೇಳ್ತಾರೆ ಅನ್ಲೆಸ್ ಅಂಡ್ ಅಂಟಿಲ್ ಈ ಗೆಟ್ಸ್ ಅಸೋಸಿಯೇಟ್ ವಿತ್ ದ ವೈಷ್ಣವ ಶುದ್ಧ ಭಕ್ತ, ಅವರದು ಮಾಯಾವಾದಿದು ಅವರಿಗೆ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅವರೆಷ್ಟು ಕಲ್ತು ಕೂಡ ಏನು ಪ್ರಯೋಜನ, ವೇದ ಯಾವ ಕಲ್ತು ಪ್ರಯೋಜನ ಇಲ್ಲ. ಅವರಿಗೆ ಆ ಶುದ್ಧ ಭಕ್ತನ ಸಂಘ ಆಗಬೇಕು, ಅದರಿಂದಲೇ ಚೇಂಜ್. ಈಗ ನೋಡಿ, ವೇದವ್ಯಾಸರು ಮಾಯಾವಾದಿ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಅವು ಶಕ್ತವೇಷ ಅವತಾರ. ಆದ್ರೂ ಕೂಡ ಎಂತಂದ್ರೆ ಕೃಷ್ಣ ಈ ರೀತಿ ಎಲ್ಲ ಮಾಡುವಂಥದ್ದು ಅಂದ್ರೆ ಟೋಟಲ್ ಕೃಷ್ಣನ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಹಾಗಾಗಿ ಕೃಷ್ಣನಿಗೆ ಈ ಭಾಗವತಂ ಬರಬೇಕು, ಅದಕ್ಕೆ ನಾರದ ಮುನಿ ಅಲ್ಲಿಗೆ ಕರೆಸಿದ್ರು ವೇದವ್ಯಾಸರ ಹತ್ರ. ಇದೆಲ್ಲ ಕೃಷ್ಣನ ಪ್ಲಾನ್. ಹಾಗಂತ ಹೇಳಿ ವೇದವ್ಯಾಸರು ಮಾಯಾವಾದಿ ಅಲ್ಲ. ಆದ್ರೆ ವೇದವ್ಯಾಸರಿಗೆ ಗೊತ್ತಿತ್ತು ಕೃಷ್ಣ ಸುಪ್ರೀಂ ಪರ್ಸನ್ ಗಾಡ್ ಹೆಡ್ ಅಂತ, ದೇವತಂ ಪರಮಪುರುಷ ಅಂತ. ಆದ್ರೆ ಗ್ಲೋರಿಫೈ ಮಾಡಲಿಲ್ಲ, ಹೊಗಳಿಲ್ಲ ಅಷ್ಟೇ. ಅವರೇನು ಕೃಷ್ಣನ ಬಗ್ಗೆ ಕೆಟ್ಟದಾಗಿ ಕೂಡ ಬರಲಿಲ್ಲ. ಅಂದ್ರೆ ಕಲಿಯುಗದ ಜನಕ್ಕೆ ಬೇಕಾಗುವ ಹಾಗೆ ಈ ರೀತಿ ಎಂತ ಹೇಳುದು, ಪುಣ್ಯದ ಕೆಲಸ ಅಂದ್ರೆ ಈ ಸ್ವರ್ಗಲೋಕ, ಈ ಯಜ್ಞ ಮಾಡಿದ್ರೆ ಹೇಗೆ, ಇದು ಮಾಡಿದ್ರೆ ಇದು ಫಲ ಸಿಗ್ತದೆ, ಇದು ಅದೆಲ್ಲ ವೇದಗಳು ಇರುವಂಥದ್ದು. ನೀವು ಬೇಕಿ ನೋಡಿ, ಎಲ್ಲ ಭಟ್ರನವರು ಎಲ್ಲ ದೇವಸ್ಥಾನ ಪೂಜೆ ಮಾಡ್ತಾರೆ, ಇದರಿಂದ ವೇದದಿಂದ ತೆಗೆಯುವಂಥದ್ದು. ಅದ್ರಲ್ಲಿ ಹಾಗೆ ಉಂಟು ಹೀಗೆ ಉಂಟು, ಎಲ್ಲ ವೇದ ಹೆಸರು ಹೇಳಿದ್ರು. ಹಾಗಾಗಿ ದಯವಿಟ್ಟು ನಾವು ತಿಳ್ಕೊಳ್ಬೇಕು, ಇದರ ನಮಗೆ ಸಮ್ ಅಂಡ್ ಸಬ್ಸ್ಟೆನ್ಸ್ ನಮ್ಗೆ ಗೊತ್ತಾಗಬೇಕು. ಸಮ್ ಅಂಡ್ ಸಬ್ಸ್ಟೆನ್ಸ್ ಗೊತ್ತಾಗದೆ ನಾವು ಎಂತ ಮಾಡ್ತೇವೆ, ಅಲ್ಲ ಅದು ಕೂಡ ಸರಿ ಇದು ಕೂಡ ಸರಿ, ನಾವು ತಪ್ಪಂತ ಹೇಳಿಲ್ಲ, ಆದ್ರೆ ಆ ವೇದಗಳಿಂದ ನಮಗೆ ಜೈಲಿಂದ ಹೊರಗೆ ಬರಲಿಕ್ಕೆ ಆಗುದಿಲ್ಲ ಅಷ್ಟೇ. ಭಾಗವತದಿಂದ ನಮಗೆ ಜೈಲಿಂದ ಹೊರಗೆ ಬರುವುದು. ಓಕೆ, 17ನೇ ಅವತಾರದಲ್ಲಿ ಭಗವಂತನು ಪರಾಶರ ಮುನಿಯ ಪತ್ನಿಯಾದ ಸತ್ಯವತಿಯ ಉದರದಲ್ಲಿ ವ್ಯಾಸದೇವನಾಗಿ ಹುಟ್ಟಿದರು. ಅಂದ್ರೆ ವೇದವ್ಯಾಸರ ತಂದೆ ಪರಾಶರ ಮುನಿ, ಮತ್ತೆ ತಾಯಿ ಸತ್ಯವತಿ. ವ್ಯಾಸದೇವರು ಜನರು ಸಾಮಾನ್ಯವಾಗಿ ಅಲ್ಪಜ್ಞರು ಎಂಬುದನ್ನು ತಿಳಿದು ನೋಡಿ, ನಾನು ಹೇಳಿದಲ್ಲ, ಅವರ ಶ್ಲೋಕ ಕೂಡ ಹೇಳಿದ್ದಾರೆ. ಪ್ರಾಯನಾಲ್ಪಾಯು ಸಭ್ಯ ಕಲವ್ ಅಸ್ಮಿನ್ ಯುಗೆ ಜನ ಮಂದ ಸುಮಂದ ಮಂತೆ ಮಂದವಾಗಿ ಉಪದ್ರಿತ, ಮೊದಲ ಅಧ್ಯಾಯದಲ್ಲಿ ಉಂಟು ಹೇಳಿದ್ದಾರೆ. ಜನಸಾಮಾನ್ಯರ ಉಪಯೋಗಕ್ಕಾಗಿ ನೋಡಿ, ಈ ವೇದಗಳನ್ನೆಲ್ಲ ಯಾಕೆ ಬರ್ತದೆ, ನಮ್ಮ ಉಪಯೋಗ. ಯಾಕಂದ್ರೆ ತುಂಬಾ ಕೀಳು ಮಟ್ಟದವರು ಇದ್ದವರಿಗೆ ಇದು ಓಕೆ, ಆದ್ರೆ ಎಂತ ಹೇಳೋದು, ಯಾವುದು ಓಕೆ, ಈ ವೇದಗಳು ಓಕೆ ಅಂದ್ರೆ ಅವನಿಗೆ ಅದರಿಂದ ಸ್ವಲ್ಪ ಲಾಭ ಸಿಗ್ತದೆ. ಆದ್ರೆ ಹೈಯೆಸ್ಟ್ ಲಾಭ ಅದಲ್ಲ, ಹೈಯೆಸ್ಟ್ ಲಾಭ ಕೃಷ್ಣ ಪ್ರೇಮ. ಈ ಭಾಗವತದಿಂದ ನಿಮ್ಗೆ ಕೃಷ್ಣ ಪ್ರೇಮ ಸಿಗ್ತದೆ. ಜನಸಾಮಾನ್ಯ ಉಪಯೋಗಕ್ಕಾಗಿ ಒಂದೇ ವೇದವನ್ನು ಅನೇಕ ಶಾಖೆ ಉಪಶಾಖೆಗಳಾಗಿ ವಿಂಗಡಿಸಿ. ಈಗ ಭಾವಾರ್ಥಕ್ಕೆ ಬರುವ, ಮೂಲದಲ್ಲಿ ವೇದವು ಒಂದೇ ಆಗಿದೆ. ಶ್ರೀಲ ವೇದವ್ಯಾಸರು ಈ ಮೂಲ ವೇದವನ್ನು ಸಮ, ಯಜು, ಋಗ್, ಅಥರ್ವ ಎಂಬುದು 4 ಭಾಗಗಳು ವಿಂಗಡಿಸಿದರು. ಆಕ್ಚುಲಿ ಒಂದು, ಆದರೆ ಅವರು ಅದನ್ನು ವಿಂಗಡಿಸಿದರು. ಮತ್ತೆ ಅವುಗಳನ್ನು ಪುರಾಣ, ಮಹಾಭಾರತಗಳೆಂಬ ವಿವಿಧ ಶಾಖೆಗಳಿಗೆ ವಿವರಿಸಿದರು. ವೇದದ ಭಾಷೆಯಲ್ಲಿ ವಸ್ತು ವಿಷಯವಾಗಲಿ ಸಾಮಾನ್ಯರಿಗೆ ಅರ್ಥವಾಗುವುದು ಕಷ್ಟ ಸಾಧ್ಯ. ನೋಡಿ, ಸಾಮಾನ್ಯರಿಗೆ ಕಷ್ಟ ಸಾಧ್ಯ, ತುಂಬಾ ಕಷ್ಟ. ಶ್ರೇಷ್ಠ ವಿದ್ಯಾಂಸರಿಗೆ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಬ್ರಾಹ್ಮಣರಿಗೆ ಮಾತ್ರ ಅರ್ಥವಾಗ್ತದೆ ಈ ವೇದಗಳು. ಅದಕ್ಕೆ ಎಂತ ಹೇಳೋದು, ಜನಸಾಮಾನ್ಯರಿಗೆ ವೇದಗಳು ಅರ್ಥ ಆಗುವುದಿಲ್ಲ. ಆದರೆ ಪ್ರಸ್ತುತ ಕಲಿಯುಗವಾದರೂ ಅಜ್ಞಾನಿಗಳಿಂದ ತುಂಬಿದೆ. ಆದರೆ ಕಲಿಯುಗದಲ್ಲಿ ಈ ಎಂದರೆ ಬ್ರಾಹ್ಮಣರು ಕೂಡ ವೇದ ಅರ್ಥ ಆಗುವುದಿಲ್ಲ, ಅದು ಬೇರೆ ವಿಷಯ. ಬ್ರಾಹ್ಮಣ ತಂದೆಯಿಂದ ಜನಿಸಿದರೂ ಕೂಡ ಪ್ರಸ್ತುತ ಯುಗದಲ್ಲಿ ಶೂದ್ರ ಅಥವಾ ಸ್ತ್ರೀಯರಿಂದ ಎಷ್ಟು ಮಾತ್ರಕ್ಕೂ ಉತ್ತಮರೇನಲ್ಲ. ಅಂದ್ರೆ ಈ ಸ್ತ್ರೀಯ ಮತ್ತೆ ಶೂದ್ರ ಅಂದ್ರೆ ಅಲ್ಲಿ ವೈಶ್ಯ, ಸ್ತ್ರೀಯ, ಶೂದ್ರ ಇವರಿಗೆ ದ್ವಿಜ ಆಗ್ಲಿಕ್ಕೆ ಇರಲಿಲ್ಲ. ದ್ವಿಜ ಅಂದ್ರೆ ಟ್ವೈಸ್ ಬಾರ್ನ್. ಟ್ವೈಸ್ ಬಾರ್ನ್ ಅಂದ್ರೆ ಇನಿಷಿಯೇಷನ್. ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಹೇಗಂದ್ರೆ ಈ ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ಇವರಿಗೆ ಅಂದ್ರೆ ಟ್ವೈಸ್ ಬಾರ್ನ್ ಅಂದ್ರೆ ಸೆಕೆಂಡ್ ಟೈಮ್. ಫಸ್ಟ್ಗೆ ಅವ್ರ ತಂದೆ
ತಾಯಿಯ ಗರ್ಭದಲ್ಲಿ ಹುಟ್ಟುವಂಥದ್ದು. ಮತ್ತೆ ಇನಿಷಿಯೇಷನ್ ಆಗುವಾಗ ಅವರಿಗೆ ಸ್ಪಿರಿಚುವಲ್ ಮಾಸ್ಟರ್ ಅಂದರೆ ಗುರು ತಂದೆ ಮತ್ತು ಈ ವೇದ ತಾಯಿ. ಹಾಗಾಗಿ ಇದು ಇವರಿಗಿರಲಿಲ್ಲ, ಯಾರಿಗೆ? ಸ್ತ್ರೀಯರಿಗಾಗಲಿ ಶೂದ್ರರಿಗಾಗಲಿ ವೈಶ್ಯರಿಗೆ ಇದು ಇರಲಿಲ್ಲ. ಹಾಗಾಗಿ ಇಲ್ಲಿ ಅದನ್ನು ಹೇಳಿದರೆ, ಬ್ರಾಹ್ಮಣ ತಂದೆಯಲ್ಲಿ ಜನಿಸಿದವನು ಕೂಡ ಪ್ರಸ್ತುತ ಯುಗದಲ್ಲಿ ಶೂದ್ರ ಅಥವಾ ಸ್ತ್ರೀಯರಿಂದ ಎಷ್ಟು ಮಾತ್ರ ಉತ್ತಮರು ಎನ್ನಲು. ಯಾಕೆಂದರೆ ಅವರು ಫಾರ್ ನೇಮ್ ಸೇಕ್ ಬ್ರಾಹ್ಮಣ, ಆದರೆ ಅವರು ಕೂಡ ದ್ವಿಜರಲ್ಲ. ದ್ವಿಜರೆಂದು ಕರೆಯಲಾಗುವ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಸಂಸ್ಕಾರಗಳು ಎಂದು ಕರೆಯಲಾಗುವ ಶುದ್ಧ ಪ್ರಕ್ರಿಯೆ ಒಳಪಡಬೇಕಾಗುತ್ತದೆ. ಸಂಸ್ಕಾರ ಇದ್ರೆ ಮಾತ್ರ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ, ಇಲ್ಲದ್ರೆ ಅವ ಶೂದ್ರ, ಕಲೋಸುವುದ ಸಂಭವ. ಆದರೆ ಆಧುನಿಕ ಯುಗದ ದುಷ್ಟ ಪ್ರಭಾವದಿಂದಾಗಿ ಬ್ರಾಹ್ಮಣ ಮತ್ತು ಇತರ ಮೇಲುವರ್ಗವೆನಿಸಿಕೊಂಡ ಕುಟುಂಬಗಳಲ್ಲಿ ಜನಿಸಿದವರು ಕೂಡ ಸಾಂಸ್ಕೃತಿಕವಾಗಿ ಎತ್ತರದ ಮಟ್ಟವನ್ನು ಸಾಧಿಸಿರುವುದಿಲ್ಲ. ಖಾಲಿ ಅವರಿಗೆ ಜನ್ಮ ಮಾತ್ರ, ಏನು ಗೊತ್ತಿಲ್ಲ. ಅಂಥವರನ್ನು ದ್ವಿಜ ಬಂಧುಗಳು ನೋಡಿ. ಈಗ ಇವನನ್ನು ಯಾರನ್ನು, ನಮ್ಮ ಅಶ್ವತ್ಥಾಮನು, ಅವ ದ್ರೋಣಾಚಾರ್ಯ ಬ್ರಾಹ್ಮಣನ ಮಗ, ಆದರೆ ಅವನು ದ್ವಿಜ ಅಲ್ಲ, ದ್ವಿಜ ಬಂಧು. ಅಂಥವರನ್ನು ದ್ವಿಜ ಬಂಧುಗಳೆಂದು ಅಥವಾ ದ್ವಿಜ ಕುಟುಂಬದ ಸದಸ್ಯರು ಮತ್ತು ಬಂಧುಗಳೆಂದು ಮಾತ್ರ ಹೇಳಬಹುದು. ನೋಡಿ, ದ್ವಿಜ ಬಂಧವ. ಈ ದ್ವಿಜ ಬಂಧುಗಳನ್ನು ಶೂದ್ರ ಮತ್ತು ಸ್ತ್ರೀಯರೊಂದಿಗೆ ವರ್ಗೀಕರಿಸಲಾಗುತ್ತದೆ. ಅಂದ್ರೆ ಇಂಥವರು, ಅವರು ಕೂಡ ಶೂದ್ರರಂತೆ ಅಲ್ಲಿ ವರ್ಗೀಕರಿಸ. ಶ್ರೀ ವೇದವ್ಯಾಸರು ವೇದಗಳನ್ನು ಶಾಖೋಪಶಾಖೆಯಾಗಿ ವಿಂಗಡಿಸಿದ್ದು ಇಂಥ ಅಲ್ಪಜ್ಞಾನಿಗಳ ಉಪಯೋಗಕ್ಕಾಗಿಯೇ. ನೋಡಿ, ಇಂಥ ಅಲ್ಪಜ್ಞಾನಿಗಳ ಉಪಯೋಗಕ್ಕಾಗಿ. ಈ ಅಲ್ಪಜ್ಞಾನಿಗಳು ವರ್ಗವು ದ್ವಿಜಬಂಧುಗಳು ಸ್ತ್ರೀಯರು ಮತ್ತು ಶೂದ್ರರನ್ನು ಒಳಗೊಳ್ಳುತ್ತದೆ. ಹಾಗಾಗಿ ಇದಕ್ಕೋಸ್ಕರ ಇವರು ಮಾಡಿದಂಥದ್ದು, ಯಾರು? ವೇದವ್ಯಾಸರು. ಹಾಗಾಗಿ ಜನ್ಮದಿಂದಲ್ಲ, ಸಂಸ್ಕಾರದಿಂದ. ಎಸ್, ಯಾವ್ದು ಪ್ರಶ್ನೆ ಅದಲ್ಲಿ ಕೇಳ್ಬೋದು. ವಂಚಕಲ್ಪತರು ವಿಶ್ವ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ